ಸೇವಾ ಭಾರತಿ ಮಂಗಳೂರಿದರ ಪ್ರಕಲ್ಪವಾದ ಅನಂತ ಸೌಖ್ಯದ ವತಿಯಿಂದ ಕೆಎಂಸಿ ಆಸ್ಪತ್ರೆ ಮಂಗಳೂರಿವರ ಸಹಯೋಗದೊಂದಿಗೆ ವಿಟಿ ರಸ್ತೆಯಲ್ಲಿರುವ ಚೇತನ ಶಾಲಾ ವಠಾರದಲ್ಲಿ ಹಿರಿಯ ನಾಗರಿಕರಿಗಾಗಿ ಉಚಿತ ಮೂಳೆ ಸಾಂದ್ರತೆ ಪರೀಕ್ಷೆ ಹಾಗೂ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಕೆಎಂಸಿ ಆಸ್ಪತ್ರೆಯ ಮೂಳೆ ಶಸ್ತ್ರಚಿಕಿತ್ಸಕರು ಹಾಗೂ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಆರ್ ಕಾಮತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಅವರು ಮೂಳೆಗಳ ಸವೆತದ ಕಾರಣ ಮತ್ತು ಪರಿಹಾರಗಳನ್ನು ತಿಳಿಸಿದರು. ಸಾರ್ವಜನಿಕರು ಇದನ್ನು ನಿರ್ಲಕ್ಷಿಸದಂತೆ ಮನವಿಯನ್ನ ಮಾಡಿದರು. ಕೆಎಂಸಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಪ್ರೀತಮ್ ಸಾಲ್ಯಾನ್, ಡಾಕ್ಟರ್ ಕ್ಷಿತಿಜ್, ಡಾಕ್ಟರ್ ಸಮಕ್ಷ, ಸೇವಾ ಭಾರತಿ ಗೌರವ ಕಾರ್ಯದರ್ಶಿ ಎಚ್ ನಾಗರಾಜ್ ಭಟ್, ಕೋಶಾಧಿಕಾರಿ ವಿನೋದ್ ಶೆಟ್ಟಿ ಉಪಸ್ಥಿತರಿದ್ದರು. ಡಾಕ್ಟರ್ ಕೆಆರ್ ಕಾಮತ್ ಹಾಗೂ ಕೆಎಂಸಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು, ವೈದ್ಯರು ಹಾಗೂ ಅವರ ತಂಡ ಶಿಬಿರವನ್ನು ನಡೆಸಿಕೊಟ್ಟರು. ಅನಂತರ ಸೌಖ್ಯದ ಸಂಚಾಲಕರಾದ ಉಮೇಶ್ ಶೆಣೆಯವರು ಶಿಬಿರದ ಉಸ್ತುವಾರಿಯನ್ನ ವಹಿಸಿದ್ರು. ಸೇವಾ ಭಾರತಿ ಸಂಸ್ಥೆಯ ವಿಶ್ವಸ್ತರು, ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರು, ಚೇತನ ಶಾಲಾ ಸಿಬ್ಬಂದಿಗಳು ಶಿಬಿರ ನಡೆಸುವುದರಲ್ಲಿ ಸಹಕಾರವನ್ನು ನೀಡಿದರು. ಒಟ್ಟು 116 ಮಂದಿ ಹಿರಿಯ ನಾಗರಿಕರು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.